ಸರ್ಕಾರ ಬಡವರಿಗೆ ಉಚಿತವಾಗಿ ನೀಡ್ತಾ ಇದ್ದ ಅಕ್ಕಿಗೆ ದಂಡ ವಿಧಿಸುವ ಪ್ರವೃತ್ತಿ ಕರ್ನಾಟಕದಲ್ಲಿ ಇದೆ. ಅನ್ನಕ್ಕೆ ದಂಡ ಹಾಕುವ ಪ್ರಕ್ರಿಯೆ ವಿಶ್ವದಲ್ಲಿಯೇ ಇದೇ ಮೊದಲು ಎಂದು ಮಾಜಿ ಸಚಿವ ಯುಟಿ ಖಾದರ್ ಟೀಕಿಸಿದ್ದಾರೆ. ಬಂಟ್ವಾಳ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಚಂದ್ರಹಾಸ್ ಕರ್ಕೇರ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಬೇಸಿರೋಡಿನ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ತಾಲೂಕು ಪಂಚಾಯಿತಿ ಸಾಮಾನ್ಯ ಸಭೆಯಲ್ಲಿ ಭಾಗವಹಿಸಿ ಅಧಿಕಾರಿಗಳಿಂದ ಅವರು ಮಾಹಿತಿಯನ್ನ ಪಡೆದುಕೊಂಡರು. ವ್ಯಕ್ತಿಯೊಬ್ಬ ಬಿಪಿಎಲ್ ಕಾರ್ಡ್ ಪಡೆಯಲು ಇರುವ ಮಾನದಂಡವೇನು, ಅನರ್ಹ ಪಡಿತರ ಚೀಟಿದಾರರ ರದ್ದತಿಗೆ ಇರುವ ಮಾನದಂಡವೇನು ಮೊದಲಾದ ಬಗ್ಗೆ ಆಹಾರ ಇಲಾಖೆಯ ಶಿರಸ್ತೆದಾರ್ ಅವರಿಂದ ಮಾಹಿತಿ ಪಡೆದ ಶಾಸಕರು, ತಾನು ಆಹಾರ ಮತ್ತು ನಾಗರಿಕ ಪೂರೈಕೆ ಖಾತೆ ಇಲಾಖೆಯ ಸಚಿವನಾಗಿದ್ದಾಗ ಸಾಕಷ್ಟು ವಿರೋಧಗಳಿದ್ರೂ ವಾರ್ಷಿಕ 1.20 ಲಕ್ಷ ಆದಾಯವಿರುವ ಜೀವನೋಪಾಯಕ್ಕಾಗಿ 4 ಚಕ್ರದ ವಾಹನ ಇರುವ ಕುಟುಂಬವನ್ನ ಬಿಪಿಎಲ್ ಕುಟುಂಬದ ಪಟ್ಟಿಗೆ ಸೇರಿಸಲಾಗಿತ್ತು. ಆದರೆ ಇದೀಗ ಅನರ್ಹ ಪಡಿತರ ಚೀಟಿಯನ್ನು ರದ್ದುಪಡಿಸಬೇಕು ಎನ್ನುವ ಆದೇಶದಿಂದ ಸಾಕಷ್ಟು ಬಡವರಿಗೂ ತೊಂದರೆಯಾಗಿದೆ. ಇದರಿಂದಾಗಿ ಜನರು ಗೊಂದಲದಲ್ಲಿದ್ದಾರೆ. ಒಬ್ಬ ಕಳ್ಳನನ್ನ ಹಿಡಿಯಲು 95% ಬಡವರಿಗೆ ತೊಂದರೆಯನ್ನ ನೀಡಲಾಗ್ತಾ ಇದೆ. ತಾಲೂಕಿನಲ್ಲಿ ಜನರಿಗೆ ತಾರತಮ್ಯವಾಗದಂತೆ ನೋಡಿಕೊಳ್ಳಿ ಅಂತ ಅಧಿಕಾರಿಗಳಿಗೆ ಸೂಚಿಸಿದರು. ಒಬ್ಬರ ವೈಯಕ್ತಿಕವಾದಂತಹ ಆಸ್ತಿ ಅಲ್ಲ ಇದು ಸರ್ಕಾರಕ್ಕೆ ಸಂಬಂಧಪಟ್ಟಂತ ವಿಚಾರ. ಇಲಾಖೆ ತಾಲೂಕು ಪಂಚಾಯತ್ ಸಂಬಂಧಪಟ್ಟಂತ ಒಂದು ಗಂಭೀರವಾದಂತಹ ಸಮಸ್ಯೆ ಇದೆ. ಯಾರು ಒಬ್ಬರ ಪ್ರಶ್ನೆ ಅಲ್ಲ, ಯಾರು ಎಲ್ಲ ಸಮಸ್ಯೆ ಮಾಡಿದ್ರೆ ಎಲ್ಲರ ವಿಚಾರ ನಾವು ಮಾತಾಡೋದು, ಒಬ್ಬನ ವಿಚಾರ ಮಾತಾಡೋದಲ್ಲ. ನಾಳೆ ಈಗ ಅವರದ್ದೊಬ್ಬರದ್ದಲ್ಲ, ಇನ್ನೊಬ್ಬರಿಂದ ಮತ್ತೊಬ್ಬರಂತ ಹೇಳುವಂತದ್ದೆಲ್ಲ ಕೇಳ್ತಾ ಇದ್ದೀವಿ ನಾವು. ಯಾರದ್ದೇ ಆಗ್ಲಿ ಅದು ಸರ್ಕಾರದ ಆಸ್ತಿ ಹೌದಲ್ವಾ? ಯಾರದ್ದು? ನಮ್ಮ ಕರ್ತವ್ಯ ಸರ್. ಯಾಕೆ ಕರ್ತವ್ಯ? ಇಷ್ಟು ತಡೆ ಯಾಕೆ, ಇಷ್ಟು ಡಿಲೇ ಯಾಕೆ? ನಾಳೆ ಎಲ್ಲರೂ ಬಂದು ಏನಾದ್ರು ಮಾಡ್ತಾರೆ, ಇಲ್ಲಿ ನಾಳೆ ಬಂದು ಇದನ್ನೇ ಕೇಳ್ತಾರೆ, ಈ ನಿಮ್ಮ ಮೀಟಿಂಗ್ ಹಾಲನ್ನೇ ಇದು ಮಾಡ್ತಾರೆ. ಹೋಗ್ತೀರಾ ನೀವು? ಹಣ್ಣು ಮುಚ್ಚೋಳು ಕೂತ್ಕೊಳ್ತೀರಾ? ಮಾತಾಡ್ಲಿಲ್ವಾ? ಇಲ್ವಾ? ನಾಳೆ ಬಂದು ಆಫೀಸ್ ಬರ್ತಾರೆ, ಏನ್ ಮಾಡ್ತೀರಿ ನೀವು? ಇದಕ್ಕೂ ಮುಂಚಿತವಾಗಿ ತಾಲೂಕು ಪಂಚಾಯತ್ನ ವಿಶೇಷ ಸಭೆಯಲ್ಲಿ ನಡೆದ ನಿರ್ಣಯಗಳನ್ನು ಸಾಮಾನ್ಯ ಸಭೆಯ ಅಜೆಂಡಾದಲ್ಲಿ ಉಲ್ಲೇಖಿಸಿದ ಬಗ್ಗೆ ಸದಸ್ಯರಾದ ಉಸ್ಮಾನ್ ಕರೋಪಾಡಿ ಹಾಗೂ ಸಂಜೀವ ಪೂಜಾರಿ ತಾಲೂಕು ಪಂಚಾಯತ್ ಅಧ್ಯಕ್ಷ ಹಾಗೂ ಕಾರ್ಯನಿರ್ವಹಣಾಧಿಕಾರಿಯನ್ನ ತೀವ್ರ ತರಾಟೆಗೆ ತೆಗೆದುಕೊಂಡರು. ಇರುವತ್ತೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮೇಲ್ಪತ್ತರ್ ಎಂಬಲ್ಲಿ ಅಂಗನವಾಡಿ ಕುಸಿಯುವ ಹಂತದಲ್ಲಿದೆ ಅಂತ ಸದಸ್ಯ ರಮೇಶ್ ಕುಡ್ಮೇರ್ ಸಭೆಯ ಗಮನಕ್ಕೆ ತಂದರು. ಈಗ ಎಲ್ಲ ವಸ್ತು ಸ್ಥಿತಿ ಏನ್ ಮಾಡಬೇಕು ಅದ್ರ ಬಗ್ಗೆ ಮಾತಾಡುವ. ಈಗ ನಮ್ಮ ಈಗ ಈ ವಿಚಾರದಲ್ಲಿ ಅದರ ಚರ್ಚೆ ನೀವು ಮತ್ತೆ ಮಾಡುತ್ತಿದ್ದಾರೆ, ಒಪ್ಪಿದ್ದಾರೆ. ಆದ್ರೆ ಅವರು ಕೇಳಿದ್ದು ಅದು ಯಾಕೆ ಈ ನಿಯಮದಲ್ಲಿ ಅದು ಯಾಕೆ ವಿಳಂಬ ಆಗಿದೆ, ಏನ್ ಸಮಸ್ಯೆ ಪ್ರಶ್ನೆ ಮಾಡಿದ್ದಾರೆ. ಇನ್ನು ತಾಲೂಕು ಪಂಚಾಯಿತಿ ಸಾಮಾಜಿಕ ನ್ಯಾಯ ಸ್ಥಾಯಿ ಸಮಿತಿಯ ಅಧ್ಯಕ್ಷರ ಅಧಿಕಾರಾವಧಿಯು ಮುಕ್ತಾಯದ ಹಿನ್ನೆಲೆಯಲ್ಲಿ ನೂತನ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ನಡೆಯಿತು. ಸಾಮಾಜಿಕ ನ್ಯಾಯ ಸಮಿತಿಯ ಅಧ್ಯಕ್ಷೆಯಾಗಿ ಮಲ್ಲಿಕಾ ಶೆಟ್ಟಿ ಅವಿರೋಧವಾಗಿ ಆಯ್ಕೆಯಾದರು. ಉಪಾಧ್ಯಕ್ಷ ಅಬ್ಬಾಸ್ ಅಲಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಜಿಲ್ಲಾ ಪಂಚಾಯಿತಿ ಸದಸ್ಯೆ ಕಮಲಾಕ್ಷಿ, ತಾಲೂಕು ಪಂಚಾಯಿತಿ ಸದಸ್ಯರಾದ ಉಸ್ಮಾನ್ ಕರೋಪಾಡಿ, ಧನಲಕ್ಷ್ಮಿ ಸಿ ಬಂಗೇರ, ಹೈದರ್ ಕರಂಗಳ ಮೊದಲಾದವರು ಚರ್ಚೆಯಲ್ಲಿ ಪಾಲ್ಗೊಂಡರು. ಸಂದೀಪ್ ಸಾಲ್ಯಾನ್, ವಿ4 ನ್ಯೂಸ್ 24/7 ಬಂಟ್ವಾಳ.